ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇತ ವಾರ್ತೆ ದೇವರ ಕುಡ್ಲ ನಗರ ಸುತ್ತದ ಬೇತೆ ಬೇತೆ ಕಡೆಗೆ 21 ಹೊಸ ರೂಟ್ಲೆಡ್ ಕರಾರ ಸಾನಿ ಬಸ್ಸಲಿನ ಸಂಚಾರಗೂ ಪರ್ಮಿಟ್ ಕೊರ್ಪುನ ಬಗೆಟ್ ಸೋಮವಾರ ಜಿಲ್ಲಾ ಸಾರಿಗೆ ಪ್ರಾಧಿಕಾರದ ಸಭೆಟು ಪರವಾದ ಬೊಕ್ಕ ವಿರೋಧ ತೋಜದ ಚರ್ಚೆ ನಡೆತಂಡ ಕುಡ್ಲ ಪಡೀಲ್ದ ಜಿಲ್ಲಾಧಿಕಾರಿ ಆಫೀಸ್ ಸಭಾಂಗಣೋಡು ಜಿಲ್ಲಾಧಿಕಾರಿ ದರ್ಶನ್ HV ಗುರ್ಕಾರ್ಮೆಡ್ ಸಭೆ ನಡೆದಿತ್ತಂಡ ಜಿಲ್ಲಾ ಸಾರಿಗೆ ಪ್ರಾಧಿಕಾರದ ಸಭೆ ಸೋಮವಾರ ಜಿಲ್ಲಾಧಿಕಾರಿ ದರ್ಶನ್ HV ಗುರ್ಕಾರ್ಮೆಡ್ ಕುಡ್ಲ ಪಡೀಲ್ದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆಫೀಸ್ದ ಸಭಾಂಗಣೋಡು ಅಟ್ಟಣೆ ಮಲ್ತದಿತ್ತೆರ 21 ಹೊಸ ರೂಟ್ಲೆಡ್ ಕರಾರ ಸಾನಿ ಬಸ್ಲೆನ ಸಂಚಾರಗೂ ಪರ್ಮಿಟ್ ಕೊರ್ಪುನ ಬಗೆಟ್ ಪರವಾದ ಬೊಕ ವಿರೋಧ ತೋಜಾದ ಚರ್ಚೆ ಮಲ್ತೆರ KSRTC ಅರ್ಜಿ ಸಂದಾದಿನ ಹೊಸ ರೂಟ್ಲೆಡ್ ಬಸ್ಸಲಿನ ಅಗತ್ಯ ಉಂಡಾ ಪನ್ಪುನ ಬಗೆಟ್ ಜಂಟಿ ಸಮೀಕ್ಷೆ ನಡಪಾಯ ನೀಡಿದ ಬೊಕ್ಕ ಲೈಸೆನ್ಸ್ ಪರ್ಮಿಟ್ ನಿರ್ಧಾರ ಕೈಕದೆತೊಂದು ಖಾಸಗಿ ಬಸ್ ಯಜಮಾನ್ಯರ್ನ ಪರವಾದ ವಕೀಲರು MV ನಾಗೇಶ್ ಬೊಕ ಪರಸರ ಕುಮಾರ್ ವಾದ ದುಂಬುದಿಯರ KSRTC ಪರವಾದ ವಾದ ಮಲ್ತಿನ ಕರಾರ ಸಾನಿ ಕುಡ್ಲ ವಿಭಾಗಾಧಿಕಾರಿ ರಾಜೇಶ್ ಶೆಟ್ಟಿ ಸಾರ್ವಜನಿಕರೆಡ್ದ ಪಾಕ ರೂಟ್ಲೆಗ್ ಬಸ್ಲೆನ ಬೇಡಿಕೆ ಬತ್ತ ನೀಡಿದವರ ಲೈಸೆನ್ಸ್ ಕೇಂದ್ರ ಅರ್ಜಿ ಸಂದಾದಂಡ ಖಾಸಗಿ ಬಸ್ಸು ಉಪ್ಪುನ ಉಲ್ಲ ಪೊರ್ತು ಹೊಂದಾಣಿಕೆ ಮಲ್ತೊಂದು ಕರಾರ ಸಾನಿ ಬಸ್ಲೆನ ಸಂಚಾರಗೂ ಅವಕಾಶ ಮಲ್ತುಕೊರಡು ಕೇಂದ್ರ ಸರ್ಕಾರದ್ದು ಕುಡ್ಲ ನಗರಗೂ 100 ಎಲೆಕ್ಟ್ರಿಕ್ ಬಸ್ಲೆನ ಮಂಜೂರು ಮಲ್ದಂಡ ರಾಜ್ಯ ಸರ್ಕಾರದ ಶಕ್ತಿ ಯೋಜನೆದ ಅನುಕೂಲ ನಗರದ ಪೊಂಜು ನಕ್ಲಿಗೆ ತಿಕ್ಕೊಡು ಪನ್ಪುನ ಬೇಡಿಕೆ ಉಂಡು ಐಕ ಅವಕಾಶ ಮಲ್ತುಕೊರಡೊಂದು ಪಂಡ್ಯರ ದಕ್ಷಿಣ ಕನ್ನಡ ಜಿಲ್ಲಾ ಬಸ್ ದನಿಕಲ ಸಂಘದ ಗುರ್ಕಾರ್ಯರು ಅಬ್ದುಲ್ ಅಜೀಜ್ ಪರ್ತಿಪಾಡಿ ಪಾತ್ರದ ಸಾರಗಟ್ಲೆ ಕೋಟಿ ರೂಪಾಯಿ ತೆರಿಗೆ ಕಟ್ಟೊಂದುಪ್ಪನ ದಕ್ಷಿಣ ಕನ್ನಡ ಜಿಲ್ಲೆದ ಖಾಸಗಿ ಬಸ್ ದನಿಕಲನ ಪಣವು ಸ್ಥಿತಿಗತಿ ಕೆಟ್ಟದಂಡ 110 ಹೆಚ್ಚು ವರ್ಷದ ಇತಿಹಾಸ ಉಪ್ಪುನ ಖಾಸಗಿ ಬಸ್ ಯಜಮಾನ್ಯರೆಡು ಕೆಲವೇ ಜನ ಮಾತ್ರ ಉರಿದರು ಇತ ನಗರ ಸುತ್ತುಡು ರೈಲ್ವೆ ಬೋಗಿದಂಚ ಪೋಪುನವಲು KSRTC ಬಸ್ ಲೈನ್ ಪಾಡಡ ಖಾಸಗಿ ಬಸ್ ಲೈನ್ ಯಜಮಾನ್ಯರು ಸಾದಿಗೆ ಬುರ್ನ ಸ್ಥಿತಿಗತಿ ಉಂಡಾವು ಜಿಲ್ಲೆದ ಗ್ರಾಮಾಂತರ ಪ್ರದೇಶಲೆಡು ಬಸ್ ಸಂಚಾರ ಇಜ್ಜಾಂದಿನವಲು ಎಲೆಕ್ಟ್ರಿಕ್ ಬಸ್ ಪಾಡ್ನ ವ್ಯವಸ್ಥೆ ಅವಡ್ ಕುಡ್ಲಡ್ ಒಟ್ರಾಸಿ ಪಂತುಗ ಅವಕಾಶ ಮಲ್ತುಕೊರಡೆಂದು ಪಂಡ್ಯರ ಸಾರ್ವಜನಿಕರನ ಬೇಡಿಕೆಗೂ ಹೊಂದುದೇ ಕರಾರ ಸಾನಿ ನಗರ ಸುತ್ತುಡು ಅಗತ್ಯ ಒಪ್ಪುನವಲು ಪರ್ಮಿಟ್ಗೆ ಅರ್ಜಿಲೆತ್ತಿತ್ತಂಡ ಪೊರ್ತು ಹೊಂದಾಣಿಕೆ ಮಲ್ತೊಂದು ಅರ್ಜಿ ಕೊರ್ನ ರೂಟ್ಲೆಡ್ ಸಂಚಾರಕ್ಕೂ ಅವಕಾಶ ಮಲ್ತುಕೊರಿಯರೆ ರಾಜೇಶ್ ಶೆಟ್ಟಿ ವಾದ ಮಲ್ತೆರ ನಾಗರಿಕ ಹಿತರಕ್ಷಣಾ ವೇದಿಕೆ ಗುರ್ಕಾರ್ಯರ ಹನುಮಂತ ಕಾಮತ್ JK ಭಟ್ ಆಟೋ ರಿಕ್ಷಾ ಡ್ರೈವರ್ಲನ ಸಂಘದ ಪ್ರತಿನಿಧಿಗಳು ಸಭೆಟ್ ಪಾತಿರಿಯರ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಶ್ರೀಧರ ಮಲ್ನಾಡ್ SP ಡಾಕ್ಟರ್ ಅರುಣ್ ಕುಮಾರ್ DCP ರವಿಶಂಕರ್ ಪಾಲಿಕೆ ಕಮಿಷನರ್ ರವಿಚಂದ್ರ ನಾಯಕ್ ಸಭೆಟ್ ಪಾಲ್ದೆತ್ತೊಂಡೆರ ಸಾದಿವರಿ ಬೇರದಕ್ಲು ಅಕ್ನ ಸ್ವಂತ ಕಾರ್ಡ್ ಉಂತುನ ಬದುಕಗಾದ ಜಾರಿ ಮಲ್ತದಿನ PM ಸ್ವಾನಿಧಿ ಸಾಲ ಯೋಜನೆನ ತಡೆತದಿನ ಕ್ರಮಕ್ಕೂ ವಿರೋಧ ಮಲ್ತದ ಅಂಗಾರೆ ಜಿಲ್ಲಾ ಸಾದಿವರಿ ಬೇರದಕ್ಲನ ಸಂಘದ ದುಂಬಾಳ್ತೆಡ್ ಕುಡ್ಲಡ್ ಪ್ರತಿಭಟನೆ ಮಲ್ತೆರ ಸಾದಿವರಿ ಬೇರದಕ್ಲು ಅಕ್ಲನ ಸ್ವಂತ ಕಾರ್ಡ್ ಉಂತುನ ಬದುಕಗಾದ ಜಾರಿ ಮಲ್ತದಿನ PM ಸ್ವಾನಿಧಿ ಸಾಲ ಯೋಜನೆನ ತಡೆತದಿನ ಕ್ರಮಕ್ಕೂ ವಿರೋಧ ಮಲ್ತದ ಅಂಗಾರೆ ಜಿಲ್ಲಾ ಸಾದಿವರಿ ಬೇರದಕ್ಲನ ಸಂಘದ ದುಂಬಾಳ್ತೆಡ್ ಕುಡ್ಲಡ್ ಪ್ರತಿಭಟನೆ ಮಲ್ತೆರ CITU ಸಂಯೋಜನೆದ ದಕ್ಷಿಣ ಕನ್ನಡ ಜಿಲ್ಲಾ ಸಾದಿವರಿ ಬೇರದಕ್ಲನ ಸಂಘದ ದುಂಬಾಳ್ತೆಡ್ ಕುಡ್ಲ ಮಹಾನಗರ ಪಾಲಿಕೆದ ಎದುರು ಈ ಪ್ರತಿಭಟನಾ ಪ್ರದರ್ಶನ ಮಲ್ತೆರ ಪ್ರತಿಭಟನೆದ ಸಭೆ ತುಂಬು ಸಾದಿವರಿ ಬೇರದಕ್ಲು ಬಳ್ಳಾಲ್ ಬಾಗದ ಲಾಲ್ ಬಾಗ್ದ ಮಹಾನಗರ ಪಾಲಿಕೆದ ಆಫೀಸ್ ಮುಟ್ಟ ಮೆರವಣಿಗೆ ನಡಪಾಯಿರ ಸಾದಿವರಿ ಬೇರದಕ್ಲನ ಸಂಘದ ಮರ್ಯಾದೆ ಗುರ್ಕಾರ್ಯರ BK ಇಮ್ತಿಯಾಸ್ ಕಾರ್ಯಗುರ್ಕಾರ್ಯರ ಸುನಿಲ್ ಕುಮಾರ್ ಬಜಾಲ್ ಗುರ್ಕಾರ್ಯರ ಮುಜಫರ್ ಅಹಮದ್ ಪ್ರಧಾನ ಕಾರ್ಯಂತರ ಸಂತೋಷ್ RS ಈ ಪುರ್ತುಡಿತ್ತರ ಸಂತೋಷ್ RS ಪಾತ್ರೆಡ್ದ ಸ್ವಾನಿಧಿ ಸಾಲ ಯೋಜನೆ ಪಿರಸುರು ಮಲ್ಪಡೊಂದು ಒತ್ತಾಯ ಮಲ್ತೆರ ಕುಡ್ಲ ಮಹಾನಗರ ಪಾಲಿಕೆದ ಒತ್ತು ಕಮಿಷನರ್ ಸ್ವಾಮಿ ಪ್ರತಿಭಟನೆದ ಕ್ಲೇರ್ದು ಭಿನ್ನೈತೊನ್ನ ಓಲೆದೆ ತೊಂಡೆರ ಭಾರತೀಯ ಜೈನ್ ಮಿಲನ್ ಕುಡ್ಲದ ನಿಲೆಟ್ ಸೋಮವಾರ ಕುಡ್ಲದ STM ಕಾನೂನು ಕಾಲೇಜ್ ಕುಡ್ಲದ ಜೈನ ಶ್ರಾವಕರ್ನ ತುರ್ತು ಸಭೆ ನಡಪಾದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಬೊಕ್ಕ ಹೆಗ್ಗಡೆರೆಗೆ ಕುಚ್ಚನೆ ಮಲ್ಪನ ಬಗೆಟ್ ವಿರೋಧ ತೋಜದೆರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಬೊಕ್ಕ ಧರ್ಮಸ್ಥಳದ ಬಗೆಟ್ ಕುಚ್ಚನೆ ಅಪಪ್ರಚಾರ ಬೊಡ್ಚಾಂದಿನ ಮಾತ ಧೋರ್ನೆಗೆ ವಿರೋಧ ತೋಜಾದ ಭಾರತೀಯ ಜೈನ್ ಮಿಲನ್ ಕುಡ್ಲದ ನಿಲೆಟ್ ಸೋಮವಾರ ಕುಡ್ಲದ STM ಕಾನೂನು ಕಾಲೇಜ್ ಜೈನ ಶ್ರಾವಕರ್ನ ಸಭೆ ನಡಪಾದ ಈ ಬಗೆಟ್ ವಿರೋಧ ಮಲ್ಪನ ನಿರ್ಧಾರಲೆಂದೆ ತೊಂಡೆರ ಭಾರತೀಯ ಜೈನ್ ಮಿಲನ್ ವಲಯ ಎನ್ಮೈತ ಒತ್ತು ಗುರ್ಕಾರ್ಯರ ಸುದರ್ಶನ ಜೈನ್ ಸಭೆಟ್ ಪಾತಿರ್ದ ಧರ್ಮಸ್ಥಳ ಹಿಂದೂ ಜೈನ ಧರ್ಮದ ಧಾರ್ಮಿಕ ಶ್ರದ್ಧಾ ಕೇಂದ್ರ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ
ಶಾಸಕರ ಮಾತಾ ಧರ್ಮ ವರ್ಗೊಲೆನ ಸುಧಾರಣೆಗೆ ಕರಿನ 5 ವರ್ಷಲಿಡ್ದು ಅರೆನವೇ ಆಯ್ನ ಕೊಡುಗೆ ಕೊಡ್ತೇರ ಅರೆನ ಚಿಂತನೆ ಅರೆಗೆ ಸಂತನ ಮರ್ಯಾದೆ ಸೈಸಂದಿನ ಕೆಲವು ಜನಕ್ಲೆನ ಕೂಟ ಇಜ್ಜಾಂದಿನ ಮಾತಾ ಅಪಪ್ರಚಾರ ಆಧಾರ ಇಜ್ಜಾಂದಿನ ಆರೋಪ ಜೈನ ಧರ್ಮ ಬೊಕ ಮುನಿಕ್ಲೆನ ದೂರನ ಹಾಳುಪಾತಿರ ಪನೊಂದು ಪೋಡಿಗೆ ಉಂಡು ಮಲ್ತೊಂದುಂಡೊಂದು ಪಂಡಿರ ದಿಲೀಪ್ ಜೈನ್ ರತ್ನಾಕರ ಜೈನ್ ಸುರೇಶ್ ಬಳ್ಳಾಲ್ ರಾಜವರ್ಮ ಬಳ್ಳಾಲ್ ಪುಷ್ಪರಾಜ ಜೈನ್ ದರ್ಶನ್ ಜೈನ್ ಪ್ರೊಫೆಸರ್ ರಾಜೇಂದ್ರ ಶೆಟ್ಟಿ ಜೈನ ಸಮಾಜದ ಹಿರಿಯ ಶ್ರಾವಕಿಯರ ಸಭೆಟ್ ಪಾಲ್ಗೊಂಡಿರ ಜೈನ್ ಮಿಲನ್ ಕುಡ್ಲದ ಪಣವುದ ಗುರ್ಕಾರ್ಯರ ಪ್ರಿಯಾ ಸುದೇಶ್ ಕಾರ್ಯಕ್ರಮ ಸುಧಾರ್ತೆ ಕೊರಿಯರ ಕ್ಷೇತ್ರದ ಅಧಿದೇವತೆಗಳಾದ ಶ್ರೀ ಚಂದ್ರನಾಥ ಸ್ವಾಮಿ ಶ್ರೀ ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪ ದೈವದ ಆಶೀರ್ವಾದದಿಂದ ಕ್ಷೇತ್ರದ ಮೇಲೆ ನಿರ್ಮಾಣವಾಗಿದ್ದ ಕಾರ್ಮೋಡ ಕವಿಯುತ್ತಾ ಬಂದಿದೆ. ಆದರೆ ಈಗ ನಾವು ಸುಮ್ಮನಿರುವ ಸಮಯವಲ್ಲ. ನಿರಂತರವಾಗಿ ಕ್ಷೇತ್ರದ ವಿರುದ್ಧ ಮಾನಹಾನಿ ಮಾಡುವ ಗುಂಪೊಂದು ದಶಕಗಳಿಂದ ಕಾರ್ಯವನ್ನು ಆಚರಿಸುತ್ತಾ ಬಂದಿದೆ. ತನ್ನ ಸುಳ್ಳು ಸುದ್ದಿಗಳಿಂದ ಜನತೆಯನ್ನು ಮರಳು ಮಾಡುತ್ತಾ ಸುಳ್ಳನ್ನೇ ಸತ್ಯ ಮಾಡುವ ಹುನ್ನಾರದೊಂದಿಗೆ ದೇಶ ವಿದೇಶಗಳಲ್ಲಿ ಫಂಡಿಂಗ್ನೊಂದಿಗೆ ಈ ಕಾರ್ಯನಿರ್ವಹಿಸುತ್ತಿರುವ ಈ ತಂಡದ ಷಡ್ಯಂತ್ರವನ್ನು ಬಯಲಿಗೆ ಎಳೆಯುವ ತನಕ ನಮ್ಮ ಹೋರಾಟ ನಡೆಯಬೇಕು. ಈ ಸಂದರ್ಭದಲ್ಲಿ ಧರ್ಮ ವಿರೋಧಿ ಗುಂಪಿನ ಹಾಗೂ ಅಪಪ್ರಚಾರ ಮಾಡುತ್ತಿರುವ ಜಾಲತಾಣಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇದರ ಹಿಂದಿರುವ ಪ್ರತಿಯೊಬ್ಬರ ಬಂಧನವೂ ಆಗಬೇಕು, ಸತ್ಯ ಜನತೆಗೆ ತಲುಪಬೇಕು ಎಂಬ ಆಶಯದೊಂದಿಗೆ ನಾವಿವತ್ತು ಒಂದು ಖಂಡನ ನಿರ್ಣಯವನ್ನು ಮಾಡಲಿದ್ದೇವೆ. ನಾವು ಏನು ಮಾಡೋದು ಅಂತಾಗುದಿಲ್ಲ. ಆ ರೀತಿ ಜನ ಎಲ್ಲ ಇದ್ದಾರೆ ಸಮಾಜದ. ಯಾಕೆಂದ್ರೆ ಇವತ್ತು ಅನೇಕ ಅವರ ಕಾರ್ಯಕ್ರಮ 20 ವರ್ಷದಲ್ಲಿ ಪಟ್ಟಾಭಿಷೇಕಕ್ಕೆ ಬಂದು ಬಂಟ್ವಾಳದ ಪ್ರಥಮ ಅವರ ಬಸದಿಯ ಕಾರ್ಯಕ್ರಮ, ಆ ನಂತರ ಇವತ್ತಿನವರೆಗೆ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ನಿರಂತರವಾಗಿ ಜಾತಿ ಭೇದ ಇಲ್ಲ, ಧರ್ಮ ಭೇದವಿಲ್ಲ, ಎಲ್ಲ ಜನರಿಗೆ ಇವತ್ತು ಗ್ರಾಮಾಭಿವೃದ್ಧಿ, ಇನ್ನಿತರ ಕಾಲೇಜು, ಶಾಲೆ, ಶೈಕ್ಷಣಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಸಮಾಜದ ನಮ್ಮ ಜಿಲ್ಲೆಯಲ್ಲಿರುವುದು ಧರ್ಮಸ್ಥಳ ನಮಗೆ ಗೌರವ. ಬಹುಶಃ ಆ ರೀತಿಯನ್ನು ಉಳಿಸಿಕೊಳ್ಳೋ ನಿಟ್ಟಿನಲ್ಲಿ ಏನೇನೋ ಯಾರ್ಯಾರೋ ಮಾತಾಡಿದಾಗ ಪ್ರತಿಯೊಂದು ಕಾಲ ಇದೆ. ನಾವು ಸತ್ಯಕ್ಕೆ ಮತ್ತು ಸುಳ್ಳಿಗೆ ಹೋರಾಟ, ಧರ್ಮಕ್ಕೆ ಮತ್ತು ಅಧರ್ಮದ ಇದು ಹೋರಾಟ. ಈ ನಿಟ್ಟಿನಲ್ಲಿ ಜೈನ್ ಸಮಾಜ ಏನ್ ಮಾಡಬಹುದು ಎಂಬ ನಿಟ್ಟಿನಲ್ಲಿ ನಾನು ಹೆಚ್ಚು ಮಾತಾಡಲಿಕ್ಕೆ ಈ ರೀತಿಯ ಖಂಡನ ನಿರ್ಣಯವನ್ನು ಎಲ್ಲ ಜೈನಿನ ಮುಖಾಂತರ ನಮ್ಮ ವಿಭಾಗದ ಅಧ್ಯಕ್ಷರುಗಳನ್ನು ಕೈಗೊಳ್ಳುವಂತೆ ಇದನ್ನು ಕಳಿಸಿಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಕೂಡ ಅದರ ಬೆನಿಫಿಟ್ ಪಡ್ಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಾವು ಪ್ರತಿಯೊಬ್ಬ ಕೂಡ ಇಂಥ ಘಟನೆಗಳನ್ನು, ಇಂಥ ಗಳಿಗೆಗಳನ್ನು ನಾವು ಎದುರಿಸಲೇಬೇಕಾಗಿದೆ. ಅದನ್ನು ಎದುರಿಸಲೇವೆ ಕೂಡ. ಇವತ್ತು ನಿನ್ನೆಯಿಂದ ಅಥವಾ ಕಳೆದ 3-4 ದಿವಸಗಳಿಂದ ನಾವು ನೋಡಬಹುದು, ಪ್ರತಿ ಮಾಧ್ಯಮಗಳಲ್ಲಿ ನೋಡಬಹುದು ಅಥವಾ ಬಾಕಿ ವಿಚಾರಗಳಲ್ಲಿ ನೋಡಬಹುದು. ಇವತ್ತು ಬೆಳಿಗ್ಗೆ SIT ಅವರು ಅವರಾಗಿ ಖುದ್ದಾಗಿ ಕೆಲವೊಂದು ವಿಚಾರಗಳನ್ನು ತಿಳಿಸಿದ್ದಾರೆ. ಟೋಟಲಿ ದ ಗೇಮ್ ಪ್ಲಾನ್ ಇಸ್ ಚೇಂಜ್ಡ್ ನಾವು ಅಂತ ಹೇಳುವ ಹಾಗೆ ಸತ್ಯ ಹೊರಗೆ ಬರ್ತಾ ಇದೆ. ಉಡುಪಿ ಫ್ಯಾಮಿಲಿ ಫ್ಯಾಷನ್ದ ಹೊಸ ಜಾಗೆ ಬದಲ್ತಿನ ಜವಳಿದ ಅಂಗಡಿ ಒಡಿಪುದ ಕ್ಲಾಕ್ ಟವರ್ ಕೈತಲ್ದ ಮಾಂಡವಿ ಕ್ಯಾಪಿಟಲ್ ಕಟ್ಟೋಣದ ಸುರುತ್ತ ಮಾಳಿಗೆಡು ಉದಿಪನಾತಡ ಶಾಸಕರ ಯಶಪಾಲಯ್ಯ ಸುವರ್ಣ ಫ್ಯಾಮಿಲಿ ಫ್ಯಾಷನ್ ಜವಳಿ ಅಂಗಡಿನ ಉದಿಪನ ಮಲ್ತೆರ. ಒಡಿಪು ನಗರದ ಕ್ಲಾಕ್ ಟವರ್ ಕೈತಲ್ದ ಮಾಂಡವಿ ಕ್ಯಾಪಿಟಲ್ ಕಟ್ಟೋಣದ ಸುರುತ್ತ ಮಾಳಿಗೆಡು ಉಡುಪಿ ಫ್ಯಾಮಿಲಿ ಫ್ಯಾಷನ್ ಜವಳಿ ಅಂಗಡಿದ ಹೊಸ ಜಾಗೆ ಬದಲ್ತಿನ ಅಂಗಡಿನ ಶಾಸಕರ ಯಶಪಾಲ್ ಎ ಸುವರ್ಣ ಉದಿಪನ ಮಲ್ತೆರ. ಗಾರ್ಮೆಂಟ್ ಕ್ಷೇತ್ರ ಏಪಲ ಬೇಡಿಕೆದ ಕ್ಷೇತ್ರ ಅದೊಂಡು ಸಂಸ್ಥೆ ನನಲಾತು ಬುಲಿಚಲಾವಡಂದು ಶಾಸಕರು ಎಡ್ಡಿಪಬೇಕೇರ. ಒಡಿಪುದ ಕ್ಯಾಥೋಲಿಕ್ ಬರವು ಸಂಸ್ಥೆಲಿನ ಕಾರ್ಯಂತರ ಧರ್ಮಗುರು ವಿನ್ಸೆಂಟ್ ಕ್ರಾಸ್ತ ಆಶೀರ್ವಾದ ಮಲ್ತೆರ. ಮಾಂಡವಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ದ ಡಾಕ್ಟರ್ ಜೆರಿ ವಿನ್ಸೆಂಟ್ ಡಯಸ್ ಬೊಕ ಕರ್ನಪಾಡಿದ ಸೈಂಟ್ ಮೇರಿಸ್ ಆಂಗ್ಲ ಮಾಧ್ಯಮ ಶಾಲೆದ ಪ್ರಿನ್ಸಿಪಾಲರ್ ಧರ್ಮಗುರು ವಿಜಯ್ ಜೆ.ಡಿ. ಸೋಜಾ ಎಡ್ಡೆಪ್ಪಬೈಕಿಯರ. ಡಾಕ್ಟರ್ ಸೋನಾ ಲೂಯಿಸ್ ಬೊಕ ಡಾಕ್ಟರ್ ಲಾರಾ ಡಯಸ್ ಬ್ರ್ಯಾಂಡೆಡ್ ಐಟಮ್ಲಿನ ವಿಭಾಗ ಉದಿಪನ ಮಲ್ತೆರ. ಸಂಸ್ಥೆದ ಪ್ರವರ್ತಕರ ಡಾಲಿ ವಿಕ್ಟರ್ ಲೂಯಿಸ್ ಗುರ್ಕಾರ್ವೆ ವಹಿಸ್ತಿತ್ತರ. ಉಜ್ವಲ್ ಡೆವಲಪರ್ಸ್ದ ಪುರುಷೋತ್ತಮ ಶೆಟ್ಟಿ ಬಡಗುಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಗುರ್ಕಾರ್ಯರ ಜಯಕರ ಶೆಟ್ಟಿ ಇಂದ್ರಾಳಿ, ಒಡಿಪು ನಗರಾಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರ್ಯರ ದಿನಕರ ಹೇರೂರು, ಒಡಿಪು ನಗರಸಭೆ ಗುರ್ಕಾರ್ಯರ ಪ್ರಭಾಕರ ಪೂಜಾರಿ, ಸ್ಮರಣಿಕಾ ಸಮೂಹ ಸಂಸ್ಥೆಲಿನ ಪ್ರವರ್ತಕರ ದಿವಾಕರ ಸನಿಲ್, ಮಾಂಡವಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ದ ಗ್ಲೆನ್ ಡಯಸ್, ಜೇಸನ್ ಡಯಸ್, ಹಿರಿಯರಾಯಿನ ಲೂಯಿಸ್ ಲೋಬೈನ್ ಚಬಿನ್ನೆರ, ಸಂಸ್ಥೆದ ಪಾಲ್ದಾರ್ಯರ ಲ್ಯಾನ್ಸಿಟಿ ಸೋಜಾ, ಅನಿಲ ಲೂಯಿಸ್, ಜಾಯ್ಸ್ಟನ್ ಲೂಯಿಸ್ ಈ ಪೊರ್ತುಡಿತ್ತೆರ. ಒಂಜಿದ ತುಂಡ ಬೊಕ್ಕೊಂಜಿ ಧರ್ಮ ಕೊರ್ಪುನ ಒಂಜೇ ಅಂಗಡಿ ಪನ್ಪುನ ಪುದರ್ಪೊಯ್ನ ಉಡುಪಿ ಫ್ಯಾಮಿಲಿ ಫ್ಯಾಷನ್ ತರಾವರಿ ದುತ್ತೈತಲು ಶಾಲೆ ಕಾಲೇಜ್ ಬ್ಯಾಗ್ ಕೊಡೆ ರೈನ್ ಕೋಟು ಇಂಚಿತ್ತಿ ಮಾತ ರಿಯಾಯಿತಿ ಬಿಲೆಟ್ ಒದಗಾವೆರ. ಸೀರೆ ಚೂಡಿದಾರ್ ಅರ್ವೆ ಟಾಪ್ಸ್
ರೆಡಿಮೇಡ್ ಅಂಗಿಲು ಜೋಕ್ಲೆನ ನಮೂನೆ ನಮೂನೆದ ಜೌಲಿ ಮಾತ ಫ್ಯಾಮಿಲಿ ಫ್ಯಾಷನ್ ಉಂಡು ಉದಿಪನಲೆ ಕೊಡು 5,000 ರೂಪಾಯಿದ ಜವಳಿದ ತೊಂಡ ಅದೃಷ್ಟ ಚೀಟಿ ಕೊರೊಂದಿತ್ತದ ವಾರದ 2 ಚೀಟಿ ದಿಪ್ಪುಯರ ಗೆಂದಿನಕ್ಲಿ 10,000 ರೂಪಾಯಿ ಬೆಲೆತ ಇನಾಮ್ ತಿಕ್ಕೊಂಡು ಈ ಕೊಡುಗೆ ಸೆಪ್ಟೆಂಬರ್ 15 ಮಟ್ಟ ತಿಕ್ಕೊಂಡೊಂದು ಸಂಸ್ಥೆ ತೆರಿಪಾದಂಡ. ಕುಡ್ಲದ ಬಾಳಂಬಟ್ ಮನೆತನದ ಶ್ರೀ ರಾಧಾಕೃಷ್ಣ ದೇವಸ್ಥಾನಡು ಶ್ರೀಕೃಷ್ಣ ಜನ್ಮಾಷ್ಟಮಿದ ಇಸೀಸ ಕಾರ್ಯಕ್ರಮಲು ಬಾಳಂಬಟ್ ಹಾಲ್ಡ್ ನಡೆದಿತ್ತಂಡ ವಿದ್ವಾನ್ ಡಾಕ್ಟರ್ ಸತ್ಯಕೃಷ್ಣ ಭಟ್ ಕೂಟದಕ್ಲು ಅಷ್ಟಾವಧಾನ ಪೂಜಾ ವಿಧಿ ವಿಧಾನಲೇನ ನಡಪಾದೆರ. ನಾಡದ ಮಾತಾ ಶ್ರೀಕೃಷ್ಣ ದೇವರನ ದೇವಸ್ಥಾನಲಿಡ ಶ್ರೀಕೃಷ್ಣ ಜನ್ಮಾಷ್ಟಮಿ ಭಾರಿ ಸಂಭ್ರಮಡು ನಡೆತದಂಡ ಕುಡ್ಲದ ಬಾಳಂಬಟ್ ಮನೆತನದ ಶ್ರೀ ರಾಧಾಕೃಷ್ಣ ದೇವಸ್ಥಾನಡು ಬಾಳಂಬಟ್ ಹಾಲ್ಡ್ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತೆರ. ಈ ಸರ್ತಿ 110ನೇ ವರ್ಷದ ಕಾರ್ಯಕ್ರಮಟು ವಿದ್ವಾನ್ ಡಾಕ್ಟರ್ ಸತ್ಯಕೃಷ್ಣ ಭಟ್ ಕೂಟದಕ್ಲು ಅಷ್ಟಾವಧಾನ ಪೂಜಾ ವಿಧಿ ವಿಧಾನಲೆನ್ ನಡಪಾಯಿರ. ಬಾಳಂಬಟ್ ಮನೆತನದ ಹಿರಿಯರಾಯನ ನಾರಾಯಣ ಭಟ್ ಕೇಶವ್ ಭಟ್ ಮಾರ್ಗದರ್ಶನ ಕುರಿಯರ ಗಿರಿಧರ ಭಟ್ ಕಾರ್ಯಕ್ರಮ ಸುಧಾರ್ತೆರ. ಮಾಸ್ಟರ್ ಮಿಥಿಲ್ ಕೃಷ್ಣ ಭಟ್ ಸಾಕಾರ ಕುರಿಯರ ವರ್ಷಲ ಭಜನಾ ಸೇವೆನ ನಡಪ ಹೊಂದಿತ್ತದ. ಈ ಸರ್ತಿ ರವಿ ಭಟ್ ನಾಟಿಕಲ್ ಕೂಟ ಭಜನಾ ಸೇವೆ ನಡಪಾದ ಕುರಿಯರ ಕಟೀಲ್ ಪಾಂಡುರಂಗ ಭಟ್ರ ಸಫ್ರೆ ಕಟೀಲ್ ಗೀತಾ ಸಫ್ರೆ ಪದಪನ್ಪುನ ಆರಾಧ ಅಶ್ವಿನಿ ಭಟ್ ಶಾಲಿನಿ ಭಟ್ ಪ್ರಸಾದ್ ಸಫ್ರೆ ಬೊಕ ಕೂಟದಕ್ಲು ಪಾಲ್ದಿತ್ತೊಂಡೆರ. ಕುಮಾರಿ ವೇದ ಇಸೇಸ ವಾದ್ಯ ಸಂಗೀತ ಕುರಿಯರ ಸಂವೇದ ದೇವತಾ ಸೇವೆ ಮಲ್ತೆರ. ನರ್ತನ ಸೇವೆಡು ಕುಮಾರಿ ಮಹತಿ ಪುರಾಲ್ ಸಂಗೀತೋಡು ಸಾಯಿ ಸಂಕೇತ್ ಪಾಲ್ದಿತ್ತೊಂಡೆರ. ಪಾಕಜನ ಭಕ್ತರ ಜನ್ಮಾಷ್ಟಮಿ ಪೂಜಾ ಕಾರ್ಯಕ್ರಮಟು ಪಾಲ್ಪಡೆದಿತ್ತೆರ. ನಮ್ಮ ರಾಧಾಕೃಷ್ಣ ದೇವಸ್ಥಾನದಲ್ಲಿ ಅಷ್ಟಮಿ ಸಮಯದಲ್ಲಿ ಪ್ರತಿ ವರ್ಷವೂ ಕೂಡ ಭಜನಾ ಸೇವೆಯನ್ನು ನಮ್ಮ ಹಿರಿಯರ ಕಾಲದಿಂದ ಕೂಡ ನಡೆಸಿ ಬಂದಿತ್ತು. ಈ ಸಂದರ್ಭದಲ್ಲಿ 7 ದಿನಗಳ ಕಾಲ ವಿಶೇಷವಾಗಿ ನಾನಾ ಭಜನಾ ಮಂಡಳಿಯವರು ಬಂದು ಆ ದೇವತಾ ಕಾರ್ಯವನ್ನು ನೆರವೇರಿಸಿಕೊಡ್ತಿದ್ದರು. ಭಜನೆಯನ್ನು ನೆರವೇರಿಸಿಕೊಟ್ಟಂತಹ ಅವರು ಹಾಗೆ ನಮ್ಮ ಅಜ್ಜನ 5 ಮಕ್ಕಳ ಒಂದು ವಂಶಸ್ಥರು ಕೂಡ ಕುಟುಂಬಸ್ಥರು ಕೂಡ ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲರೂ ಕೂಡ ಇವತ್ತು ವಿಶೇಷ ದಿನ. ಹಾಗೆ ನಾನು ವಿಶೇಷ ದಿನ ಅಂತ ಹೇಳಿದ್ದು. ಇವತ್ತಿನ ದಿವಸಕ್ಕೆ 5 ತಲೆಮಾರಿನ ಎಲ್ಲ ವ್ಯಕ್ತಿಗಳು ಕೂಡ ಇಲ್ಲಿ ಬಂದು ಭಗವಂತನ ಸೇವೆಯನ್ನು ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಸಕುಟುಂಬ ಸಪರಿವಾರಕ್ಕೂ ಹಾಗೂ ಬಂದಂಥ ಸಮಸ್ತ ಭಕ್ತಾದಿಗಳಿಗೂ ಕೂಡ ಪರಮಾತ್ಮನು ಕ್ಷೇಮಸ್ಥೈರ್ಯ ವಿಜಯಭಯ ಆಯುಷ್ಯ ಆರೋಗ್ಯವನ್ನು ಅನುಗ್ರಹಿಸಲಿ. ಒಡಿಪ್ಪು ಅಂಬಾಗಿಲುಡು ನಡತಿನ ಜಿಎಸ್ಪಿ ಸಮಾಜ ಹಿತರಕ್ಷಣಾ ವೇದಿಕೆ ಬೊಕ ಮುದರಂಗಡಿ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ದ 11ನೇ ವರ್ಷದ ಕಾರ್ಯಕ್ರಮಟು ಮುಗಿತಲ ಲಿಸ್ಟ್ ರಡ್ಡು ಜಿಲ್ಲೆದ 393 ಜನ ಬರವು ಕಲ್ಪನಕ್ಲೆಗ್ ವಿದ್ಯಾ ಪೋಷಕ ನಿಧಿ ಪಟ್ಟಿಯರ್. ಜಿಎಸ್ಪಿ ಸಮಾಜ ಹಿತರಕ್ಷಣಾ ವೇದಿಕೆ ಬೊಕ ಮುದರಂಗಡಿ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ದ ನೆಲೆಟ್ ಒಡಿಪ್ಪು ಅಂಬಾಗಿಲು ಅಮೃತ ಗಾರ್ಡನ್ ಆಡಿಟೋರಿಯಂಡ್ ಐತಾರ 11ನೇ ವರ್ಷದ ವಿದ್ಯಾ ಪೋಷಕ ನಿಧಿ ವಿದ್ಯಾರ್ಥಿ ವೇತನ ಪಟ್ಟುನ ಶೈಕ್ಷಣಿಕ ಪ್ರೇರಣಾ ಕಾರ್ಯಾಗಾರ ಬೊಕ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇಡೀ ದಿನ ನಡೆತದ ಬೈಯಗ್ ಮುಗಿತಲ ಕಾರ್ಯಕ್ರಮ ಅಟ್ಟಣೆ ಆದಿತ್ತಂಡ. ಮುಗಿತಲ ಲಿಸ್ಡ್ ಸಮಾಜ ಸೇವಕರು ಬೊಕ ಬೇತೆ ಬೇತೆ ಕ್ಷೇತ್ರಲಿನ ಸಾಧಕರಾಯನ ಬೆಂಗಳೂರು ಸತ್ಯ ಗ್ರೂಪ್ ಸ್ಥಾಪಕರು ಶ್ರೀಮತಿ ಸತ್ಯಭಾಮಾಜಿ ಕಾಮತೆರೆಗೆ ಸಮ್ಮಾನದ ಮರ್ಯಾದೆ ಮಲ್ತೆರ. ಸತ್ಯಭಾಮಾಜಿ ಕಾಮತ್ ಕಾರ್ಯಕ್ರಮ ಉದ್ದೇಶಿತದ ಪಾತೆಡ್ದು ಬರವು ಕಲ್ಪನಕ್ಲೆಗೆ ಡೆಪ್ಪದ ಪಾತೆರ ಪಂಡೆರ.
PhD ಸಾಧಕರಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರ. ಒಡಿಪುದ ಚಾರ್ಟೆಡ್ ಅಕೌಂಟೆಂಟ್ ಸುಧೀರ್ ಪ್ರಭು ಪಾತಿರ್ದು ಎಡ್ಡೆಬು ಬೈಕೇರ. ಸಂಚಾಲಕರು ಆರ್ ವಿವೇಕಾನಂದ ಶೆಣೈ ಯೋಜನೆದ ವಿವರ ಕೊರಿಯರ. ಬಿನ್ನೇರ್ನ ಒಟ್ಟು ಸೇರಿಕೆಡು ಬೇತೆ ಬೇತೆ ಯೋಜನೆನ ಫಲದೆ ತೊನ್ನ ಬರವು ಕಲ್ಪನಕ್ಲೆಗ್ ಬರವು ಕಲ್ಪರೆ ಸಹಾಯಪಣವು ಪಟ್ಟಿಯರ. ಒಡಿಪು ಬೊಕ ದಕ್ಷಿಣ ಕನ್ನಡದ 393 ಜನಕ್ಕೂ ವಿದ್ಯಾಪೋಷಕ ನಿಧಿ ವಿದ್ಯಾರ್ಥಿ ವೇತನ ಒಡಿಪು ದಕ್ಷಿಣ ಕನ್ನಡ ಶಿವಮೊಗ್ಗ ಉತ್ತರ ಕನ್ನಡ ಜಿಲ್ಲೆಡ್ ಅಪ್ಪೆಮ್ಮನ ಕಲೆವನ್ನ 171 ಜನಕ್ಕೂ ಶೈಕ್ಷಣಿಕ ದತ್ತತೆ ತೊನ್ನ ಯೋಜನೆಡ್ ವಿದ್ಯಾರ್ಥಿ ವೇತನ 148 ಶೈಕ್ಷಣಿಕ ಸಾಧಕರಿಗೆ ಪ್ರತಿಭಾ ಪುರಸ್ಕಾರ ಈ ಪೊಟ್ಟುಡು ಕೊಡ್ದು ಮರ್ಯಾದೆ ಮಲ್ತೆರ. ಸಾಣೂರು ಸರ್ಕಾರಿ ಪದವಿ ಪೂರ್ವ ವಿದ್ಯಾಲಯದ ಇರುವಬೊಗ್ಗ ಪ್ರೌಢಶಾಲೆದ 10 ಜನಕ್ಕೂ ಪ್ರಿನ್ಸಿಪಾಲ್ ಸುಚೇತಾ ಕಾಮತ್ ಉದರ್ದ ವಿದ್ಯಾರ್ಥಿ ವೇತನದ ಚೆಕ್ಕಲನ್ನು ಈ ಪೊರ್ತುಡುಕೊಂಡು ತ್ರಿಷಾ ಶೈಕ್ಷಣಿಕ ಸಮೂಹದ ಸಂಸ್ಥೆಲಿನ ತಾಪಕರು NS ಗೋಪಾಲಕೃಷ್ಣ ಭಟ್, ನರತ ಡಾಕ್ಟರ್ ಕಲ್ಯಾ ಸುರೇಶ್ ಶೆಣೈ, ಉದ್ಯಮಿ ಮಿಯಾರ್ ಸತೀಶ್ ಕಾಮತ್ ಪದಪಂಪನ ಶಂಕರ್ ಶಾನುಭೋಗ್ ಲಿಸ್ಟ್ ಪಾಲ್ದಿತುಂಡೆರ. ಅನಂತ ವೈದಿಕ ಕೇಂದ್ರದ ಚೇಂಬಿ ರಾಮಚಂದ್ರ ಅನಂತ ಭಟ್ ಕಾರ್ಯಕ್ರಮನುದ್ದೇಶಿತದ ಪಾತಿರಿಯರ. ವಿದ್ಯಾಪೋಷಕ ನಿಧಿ ಗುರ್ಕಾರ್ಯರ ಕುಡ್ಲದ ಚಾರ್ಟೆಡ್ ಅಕೌಂಟೆಂಟ್ SS ನಾಯಕ್, GSP ಸಮಾಜ ಹಿತರಕ್ಷಣಾ ವೇದಿಕೆದ ಗುರ್ಕಾರ್ಯರ G ಸತೀಶ್ ಹೆಗ್ಡೆ ಕೋಟ ಲಿಸ್ಟ್ ಪಾಲ್ದಿತುಂಡೆರ. ಕಾಪು ಹರೀಶ್ ನಾಯಕ್ ಸೊಲ್ಬೆ ಸಂದಾಯರ ಪ್ರಧಾನ ಕಾರ್ಯಂತರ ಸಾಣೂರು ನರಸಿಂಹ ಕಾಮತ್ ಕಾರ್ಯಕ್ರಮ ಸುಧಾರ್ತೆ ಕೊರಿಯರ. प्रारंभ भारतकुनु आज ताय या कार्यक्रम ताय इकरा इतल चंद कोणतानी त्या समकट्टू करून कशी ते एक वैभवारी तो यशस्वी रथ तांडून हळा म्हळ्यारी ताका आमी कितली ते एक कृतज्ञता पावयल्यारी पावना समाजाच्या तशी जाता वय हाक कसं म्हळ्यारी मुख्य जाव का देवा दया गुरुंगेले अनुग्रह मालगड्यालो प्रीती आशीर्वाद आणि सक्कड आमगेले समाज बांधवाले सहकारू प्रोत्साह नातल्यारी हे असाध्य. आज तंतुय प्रारंभारी ते श्रीराम नाम जपाचे आणि हनुमंता स्मरणेचे ते सुरसावे ते भजनेचे आमगेल कान्नांत वचून आमगेल ती अंगा आशिल्ली कसल ते एक समाज सेवे शक्ती ती जागृत जाल्या म्हणून सांगू येता मी आज खंडित तस जाला ते. मिगल प्रकार वतची विद्यापोषक निधी म्हणून पळा एक 10-15 वर्सानंतर आसचें म्हणून कसले म्हळ्यार आमगेले सोसायटी इतली एम्पावर जावका म्हळ्यार कोणाकय आमी स्कॉलरशीप दिवका म्हणना आमी ओनली प्राइज दिवका. स्कॉलरशिपा देखून आमी प्राइज आवचका आय डोंट वॉन्ट टू हॅव अ विद्यापोषक निधी विद्यापोषक बहुमान आसका तें एक जावका म्हणून म्हाका एक आश आसा. आनी तुमी कोण आजी स्कॉलरशीप घेतला भाई तुमी ह्या सायडा बसून आनी कितले जनाक स्कॉलरशीप दिवका टू द एक्सटेंट दिस निधी विल बिकम बिग एंड एवरीबडी इज एम्पावर्ड. प्रत्येकल्यान एक लेवल येवका इतलें सांगून आनी लास्टाक एक अनाउन्समेंट हांव हें पूर इतलें पुरो आसा म्हणून हांव केन्नाय लेखन येशिल्लें आमगेले विवेक शेणी मामाले उलयताना जस्ट फोनार हांव येता म्हणून म्हगेले स्वप्नां बरें असेल एक तुमी करता म्हणून म्हगेलें मात तेन्ना आशिल्लें हांव अशें आरामसे येयलेलो. प्रति वर्ष 1 लाख रुपया मिगल सायडा देखून विद्यापोषक जो वयोवंदना जो खंयच्याकाची हांव आश्चिताय हांव दिता. हें म्हगेलें एक कमिटमेंट आनी तुमगेले पुरो जनाला आशिर्वाद म्हाका जावका. विद्यापोषक निधी हे 5 दिवस तुमकां दिवका जाल्यार चांग विचार मना भोर तुमकां दिवका. सर्वेभ्यो देवेभ्यो नमः देवाल अनुग्रह जावका. सर्वेभ्यो गुरुभ्यो नमः गुरुवर्यांगेल अनुग्रह जावका. सद्गुरू श्रीमद सुधींती स्वामीले जन्म शताब्द महोत्सव समयेचेर घर घरा भजन चलतस तुमगेले घरा भजन कोण धन्यदाय. गोकर्ण मठाधीश विद्याधीश स्वामीन श्रीराम जय राम प्रत्येक गावात जावका म्हणून निरंतर तांणी देवाले प्रार्थना केला चलतस ते समेत कोण धन्यदायाचे. विद्याभ्यासा बदीन तूं लागीं वचचें सोयकांतूचें कसन जाता सहकार दिवचो. आयदन घासीतना लागीं वचून सहकार दिवचें. आंघोळ उंबळतना सहकार दिवचो. हेंची आमकां विद्येक प्रथम कारण पुराण म्हणे ज्ञान आमगेले येवन पावता. प्रतिदिवस सांजवाळा भजन करचें विसर नाकाचें.
ಪುತ್ತೂರು ತಾಲೂಕುದ ಕುಂಬ್ರ ಮರ್ಕಜಲ್ ಹುದಾ ಮಹಿಳಾ ಕಾಲೇಜ್ ಕಲ್ಪನ ಸಜ್ಲಾ ಇಸ್ಮಾಯಿಲ್ 5 ವರ್ಷ ಬುಡಂದೆ ಪುಣೆದ ಪವಿತ್ರ ಕುರಾನ್ದ ಮುಪ್ಪ ಕಾಂಡುಲೆನ್ ಬರೆದ ದುಂಬುದ ಇತಿಹಾಸನು ಪಿರ ಸೃಷ್ಟಿ ಮಂದಿರ ಮುಸಲ್ಮಾನರ್ನ ಪವಿತ್ರ ಕುರಾನ್ ಪ್ರವಾದಿ ಕಾಲೋಡು ಬುಲ್ಪುಗ ಬತ್ತದಿದ್ದದ ಆ ಪೊರ್ತುಡೈನ ಪಂಡಿತ ಶಿರೋಮಣಿಲು ಕೈಟು ಬರೆಯದು ಒರಿಯ ಕುರಿ ಪಟ್ಟೊಂದಿತ್ತೆರ್ಗೆ ಇತ್ತೆ ಪುತ್ತೂರು ತಾಲೂಕು ಕುಂಬ್ರದ ಮರ್ಕಜಲ್ ಹುದಾ ಮಹಿಳಾ ಕಾಲೇಜ್ಡ್ ಕಲ್ಪನ ಸಜ್ಲಾ ಇಸ್ಮಾಯಿಲ್ ಒಂಜೇ ಕಡೆಟು ಮನಸ್ಸದಿದ್ದು ಸುಮಾರು 5 ವರ್ಷಲಿನ ಕಾಲ ಬುಡಂದ ಪುಣೆದ ಪವಿತ್ರ ಕುರಾನ್ದ ಮುಪ್ಪ ಕಾಂಡುಲೆನ್ ಬರೆದ ದುಂಬುದ ಇತಿಹಾಸನು ಪಿರ ಸೃಷ್ಟಿ ಮಲ್ದೆರ ಪುತ್ತೂರು ತಾಲೂಕು ಬೈತಡ್ಕದ ಇಸ್ಮಾಯಿಲ್ ಹಾಸಿಬಕ ಜಹ್ರಾ ಜಾಸ್ಮಿನ್ ಮೊಕ್ಲೆನ ಮಗಲಾದುಪ್ಪನ ಸಜ್ಲಾ ಕುರಾನ್ ಬರೆಯರ 2021 ಜನವರಿಡು ಸುರು ಮಲ್ತದಿತ್ತೆರ 2025 ಆಗಸ್ಟ್ ಈ ತಿಂಗಳು ಬರಿಪುನ ಮುಗಿದಿದ್ದೆರ ಮುಪ್ಪ ಕಾಂಡೊಪ್ಪುನ ಈ ಕುರಾನ್ ಪೊರ್ಲುದ ಕೆಂಪುದ ಒಟ್ಟುಗು ಬಂಗಾರು ಬೆರಕೆದ ಬಣ್ಣದ ಪಿದೈದ ಪುಟ ಪೊದಿಕೆದ ವಿನ್ಯಾಸ ಹೊಂದುದಿದ್ದದು ಒಟ್ಟುಗು ಆಜನುತ 4 ಪುಟ ಉಂಡು ಇಂದಿನ ಬರೆದು ಮುಗಿಪೆರೆ ಅರು ಒಟ್ಟು 302 ದಿನ ಗಲಸೊಂದೆರ ಆರೇ ಪನ್ಪುನಂಚ ಒಂಜಿ ಪುಟ ಬರೆಯರೆ 4 ಗಂಟೆ ಬೋಡಿತ್ತಂಡ ಕೆಲವು ಸರ್ತಿ 8 ಗಂಟೆ ಗಲಸದ 2 ಪುಟ ಬರೆ ಹೊಂದಿತ್ತೆರೆಗೆ ಒಟ್ಟಾರೆ ಬರೆದು ಮುಗಿಪರೆ 214 ಗಂಟೆದೆ ತೊಂದೆರ ಬುಲ್ದು ತೆಲ್ಪು ನೀಲಿ ತೆಲ್ಪು ಪಚ್ಚೆ ಬಣ್ಣದ ಕಾಕಜಿನ ಗಲಸದೆರ ಕಪ್ಪು ಬಣ್ಣದ ಕಲಂಬೊಕ್ಕ ಮಜ್ಜಿಟ್ ಅಕ್ಷರದ ರೂಪ ಕೊಡ್ತೊಂದು 6 ಪಂತೆರ ಕುರಾನ್ ಲೋಕಾರ್ಪಣ ಕಾರ್ಯಕ್ರಮ ಪುತ್ತೂರದ ಕುಂಬ್ರ ಮರ್ಕಜಲ್ ಹುದಾ ಮಹಿಳಾ ಕಾಲೇಜ್ ನಡತಂಡ ಕೇರಳದ ಮರ್ಕಜ್ ನಾಲೇಜ್ ಸಿಟಿ ಮುರಿಸ್ ಯಾಸಿನ್ ಸಖಾಫಿಯರ್ನ ಅಲ್ ಅಜರಿ ಸಜ್ಲಾ ಇಸ್ಮಾಯಿಲ್ ಬರೆಯಿನ ಕುರಾನ್ ಲೋಕಾರ್ಪಣೆ ಮಲ್ತೆರ ಪಾಕ ಜನ ಮುಸ್ಲಿಂ ನಾಯಕರ ಧರ್ಮಗುರುಕುಲು ಕಾರ್ಯಕ್ರಮನು ಪೂರ್ಣ ಮಂತು ಕೊರಿಯರ ನಾನು ಬರೋದು ಕುರಾನ್ನಲ್ಲಿ 604 ಪೇಜಸ್ ಇದೆ ಟೋಟಲ್. ಕುರಾನ್ನಲ್ಲಿ ಹೇಗುಂಟು ಹಾಗೆ ಇದರಲ್ಲಿ ಕೂಡ ಇದೆ. 13.8 kg ವೆಯ್ಟ್ ಇದೆ ಅದು ಕುರಾನಿಗೆ ಮಾತ್ರ. 2416 ಹವರ್ಸ್ ಬರೆದಿದ್ದೇನೆ ಕುರಾನ್ ಬರೀಲಿಕ್ಕೆ ಟೋಟಲ್. ಒಂದು ಪೇಜಿಗೆ 4 ಗಂಟೆ ಹಾಗೆ ಒಂದು ದಿವಸದಲ್ಲಿ 2 ಪೇಜ್ವರೆಗೂ ಮುಗಿಸಿದೆ. 302 ಡೇಸ್ ಟೋಟಲ್ ಆಗಿ ತೆಗೆದಿದ್ದೇನೆ. ಇಂಕ್ ಕ್ಯಾಲಿಗ್ರಫಿ ಇಂಕ್ ಕಲಂನಲ್ಲಿ ಡಿಪ್ ಮಾಡಿ ಬರೆದದ್ದು. ಕ್ಯಾಲಿಗ್ರಫಿ ಮಾಡ್ತಾ ಇದ್ದೆ ಮೊದಲೇ. ಆಗ ಅಪ್ಪ ಇದನ್ನು ಕ್ಯಾಲಿಗ್ರಫಿ ಹ್ಯಾಂಡ್ ರೈಟಿಂಗ್ ಆಗಿ ಒಳ್ಳೆ ಹ್ಯಾಂಡ್ ರೈಟಿಂಗ್ ಉಂಟಲ್ಲ, ಅದಕ್ಕೆ ಕುರಾನನ್ನು ಬರೆದ್ರೆ ಮಹತ್ವ ಜಾಸ್ತಿ ಇದೆ ಅಂತ ಹೇಳಿ ಹಾಗೆ ಅಪ್ಪ ಹೇಳಿ ಸ್ಟಾರ್ಟ್ ಮಾಡಿ ಅಪ್ಪನ ಫುಲ್ ಪ್ರೋತ್ಸಾಹ ಇದಕ್ಕಿತ್ತು ಫಸ್ಟಿಂದ ಲಾಸ್ಟ್. ಹಲವಾರು ಶಾಲೆಗಳಲ್ಲಿ ಬಹಳಷ್ಟು ಶಾಲೆಗಳಲ್ಲಿ ಅವರು ವಿದ್ಯಾರ್ಥಿನಿಯರಿಗೆ ಬೋಧನೆ ಮಾಡುವಂತಹ ಅಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅದರಲ್ಲಿ ಒಂದೊಂದೇ ಸಾಧನೆ ಮಾಡುವಂತಹ ಬಹಳಷ್ಟು ಸಾಧನೆ ಮಾಡುವಂತಹ ಪ್ರತಿಭಾವಂತ ವಿದ್ಯಾರ್ಥಿನಿಯರಿಂದ ಹೋಗಿದ್ದಾರೆ. ಅದರಲ್ಲಿ ಇದೊಂದು ಕುರ್ಆನ್ನ ಸಂಪೂರ್ಣ ಒಂದು ಬರೆಯುವಂತಹ ಒಂದು ಸಾಧನೆ ಮಾಡಿದ ಫಾತಿಮಾ ಸಜಿಲಾ ಇವರು ನಮ್ಮ ಈ ಸಾಧನೆಯಿಂದ ನಮ್ಮ ಈ ಒಂದು ಸಂಸ್ಥೆಗೆ ಒಂದು ಕೀರ್ತಿಯನ್ನು ತಂದಿದ್ದಾರೆ. ಈ ಸರ್ತಿದ ಜಾತಿದ ಲೆಕ್ಕದೆಪ್ಪನಾಗ ಬಿರುವೇರೆ ಸಮಾಜದಕ್ಲು ಮಾತಾ ಜಾತಿ ಕಲಂಡ್ ಬಿಲ್ಲವ ಪಂಡೆ ಬರೆ ಪಾವಡೊಂದು ರಾಷ್ಟ್ರೀಯ ಬಿರುವೇರೆ ಮಹಾಮಂಡಲದ ಗುರುಕಾರ್ಯರ ಡಾಕ್ಟರ್ ರಾಜಶೇಖರ ಕೋಟ್ಯಾನ್ ಭಿನ್ನೈತೊಂದೆರ ಕುದ್ರೋಳಿ ಕಟಪಾಡಿ ಗೆಜ್ಜೆಗೆರೆ ಕ್ಷೇತ್ರಗಳನ್ನ ಒಟ್ಟು ಸೇರಿಗೆ ನಡಪಾಯಿನ ಸುದ್ದಿಕೊಟ್ಟೋಡು 6 ಪಾತಿರಿಯರ. ಕುದ್ರೋಳಿ ಕಟಪಾಡಿ ಗೆಜ್ಜೆಗೆರೆ ಕ್ಷೇತ್ರ ರಾಷ್ಟ್ರೀಯ ಬಿರುವೆರೆ ಮಹಾಮಂಡಲ ಅಖಿಲ ಭಾರತ ಬಿರುವೆರೆ ಸಂಘ ಒಟ್ಟಾದು ಕುಡ್ಲಡ್ ನಡಪಾಯಿನ ಸುದ್ದಿಕೊಟ್ಟೋಡು ರಾಷ್ಟ್ರೀಯ ಬಿರುವೆರೆ ಮಹಾಮಂಡಲದ ಗುರುಕಾರ್ಯರ ಡಾಕ್ಟರ್ ರಾಜಶೇಖರ ಕೋಟ್ಯಾನ್ ಪಾತಿರ್ದು ಕೇಂದ್ರ ಪಕ್ಕ ರಾಜ್ಯ ಸರ್ಕಾರ ರಡ್ಡಲ ಜಾತಿದ ಲೆಕ್ಕದೆಪ್ಪುನೇಕ ಆದೇಶ ಕೊಡ್ದಿದ್ದದ ಲೆಕ್ಕದೆಪ್ಪುನಕ್ಲು ಎಲ್ಲೆಡೆ ಬಂದಾಗ ಅಕ್ಲಿಗೆ ಸರಿಯಾಯಿನ ಮಾಹಿತಿ ಕೊರಡು ಅಂಚಾದ ಈ ಸರ್ತಿ ಜಾತಿದ ಲೆಕ್ಕದೆಪ್ಪನಾಗ ಜಾತಿ ಕಲಂಡು ಬಿರುವೆರೆ ಸಮಾಜದಕ್ಲು ಮಾತ ಬಿಲ್ಲವ ಪಂಡೆ ಪಾಡ್ಪಾವುಡು ಎಂದಿಡ್ದು ಬಿರುವೆರೆ ಜನ
ಏತು ಉಲ್ಲೆರಂದು ಸರಿಯಾಯಿನ ಮಾಹಿತಿ ತಿಕ್ಕೊಂಡು ಪಂಡಿರ ಈಡಿಗ ನಾಮಧಾರಿ ದೇವರ ಸಮಾಜದ 20 ಪಂಗಡ ಉಂಡು ಅಕ್ಲು ಮಾತ ಸಿಡ್ದು 55 ಲಕ್ಷ ಜನ ಅಪುನಾಂಡ ಇಂಚು ಬಪತ್ತಿನ ವರದಿದಂಚ ಬಜಿ 13 ಲಕ್ಷ ಕಾಂತರಾಜು ಆಯೋಗದ ಪ್ರಕಾರ ಬಿಲ್ಲವ ಬೊಕ ಪೂಜಾರಿ ಪನ್ಪನ ಪುದರಡು ಗುರ್ತಮಲ್ತೊನ್ನಕ್ಲ ಸಂಖ್ಯೆ ಬಜಿ 5 ಲಕ್ಷ ಮಾತ್ರ. ಈ ಲೆಕ್ಕ ಸರಿ ಇಜ್ಜಿ ದಕ್ಷಿಣ ಕನ್ನಡ ಬೊಕ ಒಡಿಪು ಜಿಲ್ಲೆಡೆ 8 ಲಕ್ಷ ಜನ ಬಿರುವೆರುಲ್ಲೆ ರಂಚಾದ ನನ್ನ ನಡಪರೆ ಉಪ್ಪುನ ಜಾತಿ ಲೆಕ್ಕಡು ಸರಿಯಾಯಿನ ಲೆಕ್ಕ ಸರಕಾರಗೂ ಪೋಡಾತನೆಂದು ಡಾಕ್ಟರ್ ರಾಜಶೇಖರ ಕೋಟ್ಯಾನ್ ಪಂಡ್ಯರ. ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಗುರ್ಕಾರ್ಯರ ನವೀನ್ ಚಂದ್ರ ಡಿ ಸುವರ್ಣ, ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಆಡಳಿತ ಮಂಡಳಿ ಗುರ್ಕಾರ್ಯರ ಜಯರಾಜ್ ಎಚ್ ಸೋಮಸುಂದರಂ, ಕಟಪಾಡಿ ಶ್ರೀ ವಿಶ್ವನಾಥ ದೇವಸ್ಥಾನದ ಗುರ್ಕಾರ್ಯರ ಮಹೇಶ್ ಅಂಚನ್, ಗೆಜ್ಜೆಗೆರೆ ಕ್ಷೇತ್ರದ ಗುರ್ಕಾರ್ಯರ ರವಿ ಪೂಜಾರಿ ಚಿಲಿಂಬಿ, ನಾರಾಯಣಗುರು ವಿಚಾರ ವೇದಿಕೆಯ ರಾಜ್ಯ ಗುರ್ಕಾರ್ಯರ ಸತ್ಯಜಿತ್ ಸುರತ್ಕಲ್, ಬ್ರಹ್ಮಾವರ ಬಿಲ್ಲವ ಸಮಾಜ ಸೇವಾ ಸಂಘದ ಗುರ್ಕಾರ್ಯರ ಬಿಎನ್ ಶಂಕರ ಪೂಜಾರಿ, ನಾಯಕರಾಯನ ಎಚ್ಎಂ ಸತೀಶ್, ಹರಿಶ್ಚಂದ್ರ ಅಮೀನ್, ಪರಮೇಶ್ವರ ಪೂಜಾರಿ ಸುದ್ದಿ ಕೊಟ್ಟಿದ್ದಾರೆ. ನಮ್ಮ ಪ್ರಕಾರ ಈ ಬರೇ ಬಿಲ್ಲವ ಸಮಾಜ ಉಡುಪಿ ಜಿಲ್ಲೆ, ಕಾಸರಗೋಡು ಜಿಲ್ಲೆ, ಮಂಗಳೂರು ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ, ಶಿವಮೊಗ್ಗ, ಈ ರೀತಿ ಬೆಂಗಳೂರೆಲ್ಲ ಈ ಕಡೆ ಎಲ್ಲ ಸೇರಿ ನಮ್ಮ ಲೆಕ್ಕಾಚಾರದಲ್ಲಿ ಮಿನಿಮಮ್ ನಾವೇ ಒಂದು 13-14 ಲಕ್ಷ ಜನ ಬಿಲ್ಲವರು ಇದ್ದೇವೆ ಅಂತ ನಮ್ಮ ಲೆಕ್ಕಾಚಾರದಲ್ಲಿ ಇದೆ. ಬರೀ ಬಿಲ್ಲವರೇ. ಈ ಮಂಗಳೂರು ಉಡುಪಿಯಲ್ಲಿ ನಾವೊಂದು 8-8.5 ಲಕ್ಷ ಜನ ಮಂಗಳೂರು ಉಡುಪಿಯಲ್ಲಿ ಇದ್ದೇವೆ ಅಂತ ನಮ್ಮ ಲೆಕ್ಕದಲ್ಲಿ ಇದೆ. ನಾವೆಲ್ಲ ಲೆಕ್ಕ ಎಲ್ಲ ಸರ್ವೆ ಮಾಡಿದ್ದೇವೆ. ಅದು ಯಾಕೆ ಈ ತರ ಎಲ್ಲ ಬಂದಿದೆ ಅಂತ ನಮ್ಗೆ ತಿಳಿಯೋದು, ಗೌರ್ಮೆಂಟ್ ಸರ್ಕಾರ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ನಾವೀಗ ನಮ್ ಇದರ ಬಗ್ಗೆ ಹೇಳಿ ಆಮೇಲೆ ಇನ್ನೊಂದು ಏನಂದ್ರೆ ನಮ್ಮ ಜನರದ್ದು ಒಂದು ಸಮಸ್ಯೆ ಇದೆ. ನಾವೆಲ್ಲ ಸುಮಾರು ಸರ್ನೇಮ್ ಎಲ್ಲ ಹಾಕ್ತೇವೆ. ಈಗ ನಾನು ಕೋಟ್ಯನ್ ಅಂತ ಹಾಕ್ತೇನೆ, ಇವರು ಸುವರ್ಣ ಅಂತ ಹಾಕ್ತಾರೆ. ಒಬ್ಬೊಬ್ರು ಒಂದೊಂದು ನಾವು ಸರ್ನೇಮ್ಗಳನ್ನ ಹಾಕೊಂಡು ನಾವು ಈಗ ಇಲ್ಲಿ ಇದ್ದೇವೆ. ಪ್ರತಿಯೊಬ್ಬರು ಸುವರ್ಣ, ಸಾಲಿಯಾನ್, ಜತ್ತಾನ್, ಅಮೀನ್, ಅದು ಸುಮಾರು ಒಂದೊಂದು ಸರ್ನೇಮ್ ಇದೆ. ನಾವು ಜನರಿಗೆ ಇವತ್ತು ನಾವು ಸಂದೇಶ ಏನ್ ಕೊಡ್ಬೇಕಂತ ಇದ್ದೇವೆ ಅಂದ್ರೆ, ಇದು ಬರುವ ದಿನದಲ್ಲಿ ನಮ್ಮ ಸಮಾಜದವ್ರಿಗೆ ಕೂಡ ಒಂದು ಸಂದೇಶ ನಾವು ಕೊಡ್ಬೇಕಂತ ಇವತ್ತು ನಾವು ಮೇನ್ ನಮ್ದು ಆಸೆ ಇದೆ. ನಮ್ಮ ಸಮಾಜದವರು ಪ್ರತಿಯೊಂದು ಕಡೆ ಯಾವ ಊರಲ್ಲಿ ನೀವುಗಳೆಲ್ಲ ಇದ್ದೀರಾ ಅಲ್ಲಿ ಎಲ್ರೂ ಹೆಸರಿನ ಮುಂದೆ ಬಿಲ್ಲವ ಅಂತ ಬರೆಯಿರಿ. ಈಗ ನಾನೀಗ ರಾಜಶೇಖರ್ ಕೋಟ್ಯಾನ್, ಆದ್ರೆ ನಾನು ಹೆಸರು ಕೊಡುವಾಗ ರಾಜಶೇಖರ್ ಕೋಟ್ಯಾನ್ ಬಿಲ್ಲವ ಅಂತ ಪ್ರತಿಯೊಬ್ಬರು ಬರೀಬೇಕಂತ ನಮ್ದು ಇದೊಂದು ಆಸೆ. ಪ್ರತಿಯೊಬ್ಬರಿಗೊಂದು ಸಂದೇಶ ಕೊಡಬೇಕಂತ ನಾವು ಯೋಚನೆ ಮಾಡ್ತೇವೆ. ಶ್ರೀ ಧರ್ಮಸ್ಥಳ ಧರ್ಮರಕ್ಷಣಾ ವೇದಿಕೆದ ನೆಲೆಟ್ ಧರ್ಮಸ್ಥಳ ಕ್ಷೇತ್ರದ ಪರವಾದ ಆಗಸ್ಟ್ 21 ಬಂಟ್ವಾಳದ ಸ್ಪರ್ಶ ಕಲಾಮಂದಿರಡು ಜನಾಗ್ರಹ ಸಭೆ ನಡಪಾವಣೆಂದು ವಿಟ್ಲದ ದುಂಬುದ ಶಾಸಕರ ಎ ರುಕ್ಮಯ್ಯ ಪೂಜಾರಿ ಪಂತೆರ. ವಿಟ್ಲದ ದುಂಬುದ ಶಾಸಕರ ಎ ರುಕ್ಮಯ್ಯ ಪೂಜಾರಿ ಸುದ್ದಿ ಕೊಟ್ಟಡು ಪಾತಿರ್ದು ಶ್ರೀ ಧರ್ಮಸ್ಥಳ ಧರ್ಮ ರಕ್ಷಣಾ ವೇದಿಕೆಡ್ದು ಬಂಟ್ವಾಳಡು ಆಗಸ್ಟ್ 21 ಜನಾಗ್ರಹ ಸಭೆ ಬಂಟ್ವಾಳದ ಸ್ಪರ್ಶ ಕಲಾಮಂದಿರಡು ಕಾಂಡೆ 10 ಗಂಟೆ ಹಿಡಿದು ನಡಪುಂಡು. ಧರ್ಮಸ್ಥಳ ಕ್ಷೇತ್ರ ಬಗೆಟ್ ಅಪಪ್ರಚಾರ ಧರ್ಮಾಧಿಕಾರಿನ ಮರ್ಯಾದೆ ದಿಪ್ಪುನಂಚಿನ ಸಂಗತಿಲು ಬೇತೆ ಬೇತೆ ರೀತಿಡ್ ನಡತೊಂದುಪ್ಪು ನಡೆದವರ ಭಕ್ತರಾಯನೆಂಕ್ಲೆಗೆ ಪೆಟ್ಟು ಬುರ್ನಂಚಾತಂಡು ಅಂಚಾದ ಈ ಸಭೆಯ ದಿವೊಂದೊಂದು ಪಂಡಿರ. ಆಗಸ್ಟ್ 21 ಬುಧವಾರ ಕಾಂಡೆ 10 ಗಂಟೆಗೆ ಬಂಟ್ವಾಳದ ಸ್ಪರ್ಶ ಕಲಾಮಂದಿರಡು ಸಭೆ ಸೇರಿದು ಅಲ್ಪಡ್ದು BC ರೋಡ್ಗೂ ಪೋದು ತಹಸೀಲ್ದಾರ್ ಆಫೀಸ್ಡ್ ಭಿನ್ನೈತೊನ್ನ ಓಲೆ ಕೊರ್ಪುನೊಂದು ಪಂಡಿರ. ನಾಯಕರಾಯನ ಎನ್ ಪ್ರಕಾಶ್ ಕಾರಂತ್, ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರದ ಗುರ್ಕಾರ್ಯರು ತುಕಾರಾಮ ಪೂಜಾರಿ, ರಾಮದಾಸ ಬಂಟ್ವಾಳ, ಸುದರ್ಶನ್ ಜೈನ್, ಅಶೋಕ್ ಶೆಟ್ಟಿ ಸರಪಾಡಿ ಈ ಬಗೆಟ್ ಪಾತಿರಿಯರು. ಸುದರ್ಶನ ಜೈನ್, ಸುಭಾಷ್ ಚಂದ್ರ ಜೈನ್, ಪ್ರಭಾಕರ ಪ್ರಭು, ವಸಂತ ಮಣಿಹಳ್ಳ, ಸುರೇಶ್ ಕುಲಾಲ್, ಶೇಖರ ಸಾಮಾಣಿ, ಪುರುಷೋತ್ತಮ ಮಜಲ್, ನವೀನ್ ಚಂದ್ರ ಶೆಟ್ಟಿ, ರೊನಾಲ್ಡ್ ಡಿಸೋಜ, ಸದಾನಂದನ ಅವರ ಸುದ್ದಿ ಕೊಟ್ಟೊಡಿದ್ದಾರೆ. ರಾಜ್ಯದೊರ್ಮೆಡು ಪುನಃ ಸನಾತನ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಲನ ರಕ್ಷಣೆಗಾದ ವಿಶ್ವ ಹಿಂದೂ ಪರಿಷತ್ ಸಂಕಲ್ಪ ಮಲ್ತದನಂದು ಪರಿಷತ್ ಜಿಲ್ಲಾ ಗುರ್ಕಾರ್ಯರ ಡಾಕ್ಟರ್ ಕೃಷ್ಣ ಪ್ರಸನ್ನ ಬಂತೆರ ಧರ್ಮಸ್ಥಳಕ್ಕೂ ಆಪುನ ಅಪಪ್ರಚಾರ ತಡಿಪುನ ದಿಟ್ಟಿಡು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ ನಡಪಾಯಿನ ಪಂಚಾಕ್ಷರಿ ಮಂತ್ರ ಜಪ ಕಾರ್ಯಕ್ರಮದ ಪೊರ್ತುಡು ಆರು ಪಾತಿರಿಯರು. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಎದುರಾದ ನಡತೊಂದುಪ್ಪನ ಕುತಂತ್ರ ಅಪಪ್ರಚಾರ ದೂರ ಆದ ಭಕ್ತರಡ ಕ್ಷೇತ್ರದ ಮಿತ್ತ ಶ್ರದ್ಧೆ ಭಕ್ತಿ ಹೆಚ್ಚಾಪುನಂಚ ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಜಿಲ್ಲೆ ನಗರ ಪ್ರಖಂಡ ಬೊಕ ಪರಿವಾರ ಸಂಘಟನೆ ನಡೆದು ಸೋಮವಾರ ಪುತ್ತೂರದ ಮಹತ್ವಭಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಡು ಸಾಮೂಹಿಕ ಪ್ರಾರ್ಥನೆ ಬೊಕ ಓಂ ನಮ ಶಿವಾಯ ಪಂಚಾಕ್ಷರಿ ಮಂತ್ರ ಜಪ ನಡತಂಡ.
ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಗುರುಕಾರ್ಯರು ಡಾಕ್ಟರ್ ಕೃಷ್ಣ ಪ್ರಸನ್ನ ಈ ಪೊರ್ತುಡು ಪಾತಿರ್ದು ರಾಜ್ಯದೊರ್ಮೆಡು ಪುನಃ ಸನಾತನ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಲೆನ ರಕ್ಷಣೆಗಾದ ವಿಶ್ವ ಹಿಂದೂ ಪರಿಷತ್ ಸಂಕಲ್ಪ ಮಲ್ತದನಂದು ಪಂಡೆರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಪಂಜಗುಡ್ಡ ಈಶ್ವರ ಭಟ್ ದುಂಬುದ ಶಾಸಕರ ಸಂಜೀವ ಮಠಂದೂರು ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ತೆನ್ಕೈ ಪ್ರಾಂತ್ಯದ ಒತ್ತು ಗುರುಕಾರ್ಯರು ಪೂವಪ್ಪ ಈ ಪೊರ್ತುಡಿತ್ತೆರು. ಧರ್ಮಸ್ಥಳದ ಕ್ಷೇತ್ರದ ಏನು ಅಪಪ್ರಚಾರಗಳಾಗಿದೆ ಅದೆಲ್ಲವನ್ನು ಹೋಗಲಾಡಿಸಿ ಆ ಕಳಂಕತೆಯನ್ನು ದೂರೀಕರಿಸಬೇಕು ಅಥವಾ ನಿವಾರಣೆ ಆಗಬೇಕು. ಮನೆ ಚತುರ್ಮೂರ್ತಿ ವೃಕ್ಷಾಯ ಭಾಸಿತಾಂಗಾಯ ಸಂಭವೇ ಶಿವಂ ಭವತು ಕಲ್ಯಾಣ ಮಾಯುರಾರೋಗ್ಯ ಸಂಪದ ಮಮೃತ್ಯು ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ. ಹರಿ ಓಂ, ಜೈ ಶ್ರೀರಾಮ್. ವಿಶ್ವ ಹಿಂದೂ ಪರಿಷತ್ತು ಕರ್ನಾಟಕಾದ್ಯಂತ ಧಾರ್ಮಿಕ ಶ್ರದ್ಧಾ ಕೇಂದ್ರ, ಸನಾತನ ಹಿಂದೂ ಧರ್ಮದ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ರಕ್ಷಣೆಗೋಸ್ಕರ ಒಂದು ಸಂಕಲ್ಪವನ್ನು ಮಾಡಿದೆ. ಅದರ ಪ್ರಕಾರ ಪ್ರಯುಕ್ತ ಈಗೇನು ಧರ್ಮಸ್ಥಳದಲ್ಲಿ ಏನು ನಾಸ್ತಿಕರಿರ್ಬೋದು ಅಥವಾ ಅನ್ಯ ಧರ್ಮೀಯರಿಂದ ಅವಹೇಳನಕ್ಕೊಳಗಾಗತಕ್ಕಂಥ ಒಂದು ಸಂದರ್ಭವನ್ನು ನಾವು ನೋಡ್ತಾ ಇದ್ದೀವಿ. ಧರ್ಮಸ್ಥಳವನ್ನು ಇದನ್ನು ಒಂದು ಕೇಂದ್ರವಾಗಿ ಇಟ್ಟುಕೊಂಡು ನಾವು ಸಮಸ್ತ ಕರ್ನಾಟಕದ ಎಲ್ಲ ಧಾರ್ಮಿಕ ಕ್ಷೇತ್ರಗಳಿಗೆ ರಕ್ಷಣೆಯನ್ನು ಕೊಡಬೇಕು ಮತ್ತು ಅವಹೇಳನೆಯನ್ನು, ಅಪಹಾಸ್ಯವನ್ನು, ನಮ್ಮ ಹಿಂದೂ ಧರ್ಮದ ಮೇಲೆ ಆಗುವಂತಹ ಅಪಹಾಸ್ಯ ಅವಹೇಳನಗಳನ್ನು ನಿಲ್ಲಿಸಬೇಕು ಅಂತ ಹೇಳುವ ಒಂದು ನಿಟ್ಟಿನಲ್ಲಿ ಮತ್ತು ಸತ್ಯಕ್ಕೆ ಜಯ ಆಗಬೇಕು. ಯಾವುದೇ ಕಾರಣಕ್ಕೂ ಸತ್ಯ ಮತ್ತು ಧರ್ಮಕ್ಕೆ ಜಯವಾಗಲಿ. ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಮುಂದೆಯೂ ಶತಮಾನಗಳಿಂದ ಇರತಕ್ಕಂಥ ನಮ್ಮ ದೇವಸ್ಥಾನಗಳು ಇನ್ನು ಮುಂದೆಯೂ ಶತಮಾನಗಳ ಕಾಲ ನಮ್ಮ ದೇವಸ್ಥಾನಗಳು ಇರಲಿಕ್ಕಿದೆ. ಆದ್ದರಿಂದ ನಾವು ನಮ್ಮ ಕಾಲಘಟ್ಟದಲ್ಲಿ ನಮ್ಮ ಧಾರ್ಮಿಕ ಕೇಂದ್ರಗಳನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲಿರೋದ್ರಿಂದ ನಾವು ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಇವತ್ತು ಎಲ್ಲ ಕಡೆ ನಾವು ಒಂದು ಪ್ರಾರ್ಥನೆಯನ್ನು ಮಾಡಿ, ದೇವರ ಸನ್ನಿಧಿಯಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿ, ಜೊತೆಗೆ ಶಿವ ಪಂಚಾಕ್ಷರಿ ಮಂತ್ರವನ್ನು 108 ಬಾರಿ, ಕನಿಷ್ಠ 108 ಬಾರಿ ಒಂದು ಮಾಲೆಯ ಜಪ ಓಂ ನಮಃ ಶಿವಾಯವನ್ನು ಜಪಿಸುವ ಮುಖಾಂತರ ದೇವರಲ್ಲಿ ಪ್ರಾರ್ಥಿಸಿ ಸಂಕಲ್ಪವನ್ನು ಮಾಡಿದ್ದೇವೆ. ಉಳ್ಳಾಲದ ಕ್ಯಾಥೋಲಿಕ್ ಸಭಾ ಕುಡ್ಲ ಪ್ರದೇಶ ತೆನ್ಕೈ ವಲಯ ಬೊಕ ಪೆರ್ಮನೂರು ಘಟಕ ಫಾದರ್ ಮುಲ್ಲರ್ ಆಸ್ಪತ್ರೆ ಕುಡ್ಲದ ಬೊಕ ಬೇತೆ ಬೇತೆ ಸಂಘ ಸಂಸ್ಥೆಲೆನ ಓಟ ಸಿರಿಗೆಡ್ ತೊಕ್ಕೊಟ್ಟು ಸೈಂಟ್ ಸೆಬಾಸ್ಟಿಯನ್ ಶಾಲೆಡ್ ನೆತ್ತಿರ್ದಾನ ಶಿಬಿರ ನಡಪಾಯರು. ಉಳ್ಳಾಲ ತಾಲೂಕು ತೊಕ್ಕೊಟ್ಟು ಕೈತಲ್ದ ಪೆರ್ಮನೂರು ಸೈಂಟ್ ಸೆಬಾಸ್ಟಿಯನ್ ಶಾಲೆದ ಪಿದೈ ನೆತ್ತಿರ್ದಾನ ಶಿಬಿರ ನಡೆತಂಡ. ಉಳ್ಳಾಲ ಕ್ಯಾಥೋಲಿಕ್ ಸಭಾ ಮಂಗಳೂರು ಪ್ರದೇಶ ತೆನ್ಕೈ ವಲಯ ಬೊಕ್ಕ ಪೆರ್ಮನೂರು ಘಟಕ ಫಾದರ್ ಮುಲ್ಲರ್ ಆಸ್ಪತ್ರೆ ಕುಡ್ಲ SSVP ಯೂತ್ ವಿಂಗ್ ಲಯನ್ಸ್ ಬೊಕ್ಕ ಲಿಯೋ ಕ್ಲಬ್ ಜೊತೆ ಸಿರಿಗೆಡ್ ನಡೆದಿನ ಶಿಬಿರನು ಪೆರ್ಮನೂರು ಸೈಂಟ್ ಸೆಬಾಸ್ಟಿಯನ್ ಇಂಗ್ರಿಜಿದ ಧರ್ಮಗುರು ಸಿಪ್ರಿಯನ್ ಪಿಂಟೋ ಉದಿಪನ ಮಲ್ತೆರ. ಕ್ರೈಸ್ತ ಒಕ್ಕೂಟ ರಾಜ್ಯ ಗುರುಕಾರ್ಯರು ಆಲ್ವಿನ್ ಡಿಸೋಜಾ ಪನ್ನೀರ್ ಮಲ್ಲಪಿನರಾದ ಈ ಪೊರ್ತುಡಿತ್ತೆರ. ಪೆರ್ಮನೂರು ಲಯನ್ಸ್ ಕ್ಲಬ್ ಗುರುಕಾರ್ದಿ ಸಿಸಿಲಿಯ ಮುಂತೆರು ಕ್ಯಾಥೋಲಿಕ್ ಸಭಾ ಮಂಗಳೂರು ಪ್ರದೇಶ ತೆನ್ಕೈ ವಲಯ ಗುರುಕಾರ್ಯರು ಡಾಲ್ಫಿ ಡಿಸೋಜಾ ಕಾರ್ಯಂತರ ಟ್ರೆಸ್ಸಿ ರೋಡ್ರಿಗಸ್ ಈ ಪೊರ್ತುಡಿತ್ತೆರು. ಬ್ಲಡ್ ಡೊನೇಷನ್ ಮಾಡುವವರು ಮಾಡಲಿಕ್ಕೆ ಸಾಧ್ಯ ಇದ್ದವರು ಕೆಲವರೇ. ನಾನು ಬ್ಲಡ್ ಡೊನೇಷನ್ ಮಾಡಿದ್ದೇನೆ ಒಂದು ಕಾಲದಲ್ಲಿ. ಈಗ ನನಗೆ 65 ವರ್ಷ ಪ್ರಾಯ, ಹಾರ್ಟ್ ಪೇಷಂಟ್. ನಾನು ಕೊಡಬಾರ್ದಲ್ಲ ಸಿಸ್ಟರ್ ಲೂಸಿ? ಹಾಗೆಯೇ ಒಳ್ಳೆ ಮನಸ್ಸು ಜನರು ಇದ್ದಾರೆ. ನೀವೆಲ್ಲ ಬಂದಿದ್ದೀರಾ, ಅನೇಕ ಸಂಘಟನೆಗಳು ಒಟ್ಟು ಕೂಡಿಸಿ ಈ ಕಾರ್ಯಕ್ರಮವನ್ನು ನೆರವೇರಿಸಿರುವಾಗ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತೇನೆ, ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಹಾಗೂ
ಅನೇಕರು ಬಂದು ರಕ್ತದಾನ ಮಾಡಿ ದೇವರ ಪುಣ್ಯವನ್ನು ಆಶೀರ್ವಾದ ಪಡೆಯಲಿ ಅಂತ ಹಾರೈಸುತ್ತಾ, ರಕ್ತದ ಕಲ್ಲರ್ ಒಂದೇ, ಕೆಂಪು. ಇದರಿಂದ ನಮಗೆ ಯಾವುದೇ ಪಕ್ಷ, ಯಾವುದೇ ಜಾತಿ ಏನಿಲ್ಲ. ಇದು ಪ್ರೀತಿ, ಸೌಹಾರ್ದತೆಯ ಒಂದು ಸಂಕೇತ. ಆದುದರಿಂದ ನಾವು ಈ ಬ್ಲಡ್ಡನ್ನು ಒಟ್ಟಿಗೆ ಮಾಡಿ ಫಾದರ್ ಮುಲ್ಲರ್ಸ್ ಹಾಸ್ಪಿಟ್ಲಿಗೆ ಕೊಡ್ತೇವೆ. ನಮ್ಮ ಜನರಿಗೆ ಬೇಕಾದಾಗ ನಮಗೆ ಫಾದರ್ ಮುಲ್ಲರ್ಸ್ನಿಂದ ನಮ್ಮ ಪೇಷಂಟಿಗೆ ರಕ್ತ ಕೊಡ್ತಾರೆ. ಆದುದರಿಂದ ಇಲ್ಲಿ ಯಾರು ರಕ್ತ ದಾನ ಮಾಡಲು ಬಂದಿದ್ದಾರೆ ಪ್ರತಿಯೊಬ್ಬರಿಗೂ ದೇವರು ಆರೋಗ್ಯ, ಆಯುಷ, ಸುಖ, ನೆಮ್ಮದಿ ಕೊಡಲಿ ಎಂದು ನಾನು ಪ್ರಾರ್ಥನೆ ಮಾಡ್ತೇನೆ. ದೇವರು ಅವರಿಗೆ ಕಾಯಿಲೆಯಿಂದ ಕಾಪಾಡಲಿ, ಇನ್ನಷ್ಟು ರಕ್ತವನ್ನು ಕೊಡಲು ಶಕ್ತಿ ಕೊಡಲಿ. ಹಾಗೆಯೇ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ದಕ್ಷಿಣ ವಲಯದ ಅಧ್ಯಕ್ಷರಾದ ಡಾಲ್ಫಿ ಡಿಸೋಜಾ, ಟ್ರೇಸಿ ರಾಡ್ರಿಗಸ್, ಫೆಲಿಕ್ಸ್ ಡಿಸೋಜಾ, ಹಾಗೆಯೇ ಉರ್ಬನ್ ಫೆರಾವೋ ಹಾಗೆಯೇ ಘಟಕದ ಅಧ್ಯಕ್ಷರಾದ ಮೆಲ್ವಿನ್ ಸಿ ಡಿಸೋಜಾ ಮತ್ತು ಪೆರ್ಮನೂರು ಘಟಕದವರಿಗೆ, ದಕ್ಷಿಣ ವಲಯದ ಎಲ್ಲ ಘಟಕದ ಕತ್ತೋಲಿ ಸಭೆಯ ಸದಸ್ಯರಿಗೆ ನಾನು ವಂದನೆಯನ್ನು ಹೇಳ್ತಾ ಇದ್ದೇನೆ. ನಮ್ಮ ಮಂಗಳೂರು ವಲಯದಲ್ಲಿ ಕ್ಯಾಥಲಿಕ್ ಸಭಾ ಇವರು ಹಮ್ಮಿಕೊಂಡಂತಹ ಪೆರ್ಮನ್ನೂರು ಘಟಕ ಹಾಗೂ ವಲಯ ಮಟ್ಟದಲ್ಲಿ ಹಾಗೂ ಅವರ ಜಂಟಿ ಆಯೋಗದಲ್ಲಿ ಲಯನ್ಸ್ ಕ್ಲಬ್ ಪೆರ್ಮನ್ನೂರು ಸೇರಿಕೊಂಡಿರುತ್ತದೆ. ನಮ್ಮ ಲಯನ್ಸ್ ಕ್ಲಬ್ ಹಮ್ಮಿಕೊಂಡಂತಹ ಸೇವಾ ಕಾರ್ಯಕ್ರಮಗಳಲ್ಲಿ ರಕ್ತದಾನ ಶಿಬಿರವು ಮಹತ್ವದ್ದು. ರಕ್ತದಾನ ಅಂದರೆ ಒಂದು ಜೀವದಾನ ಮಾಡಿದಂಥ ಸೇವಾ ಕಾರ್ಯಕ್ರಮ. ನಮ್ಮ ರಕ್ತವು ಬಣ್ಣ ಒಂದೇ, ಹಲವು ಜೀವಗಳನ್ನು ನಾವು ರಕ್ಷಿಸುವಂಥದ್ದು. ಮಂಜೇಶ್ವರ ತಾಲೂಕು ವರ್ಕಾಡಿ ಗ್ರಾಮದ ಪಾವಳಡ್ ಶ್ರೀಕೃಷ್ಣ ಜನ್ಮಾಷ್ಟಮಿದಲ್ಲಿ ಕೊಡು 33ನೇ ವರ್ಷದ ಮಸರು ಕುಡಿಕೆ ಉಚ್ಚಯ 2025 நடத்தன ತುಳು ನಾಟಕ ಬೊಕ್ಕ ಸಿನಿಮಾ ಕಲಾವಿದರು ಅರವಿಂದ ಬೋಳಾರ್ ಕಾರ್ಯಕ್ರಮ ಉದಿಪನ ಮಲ್ತೆರ. ಮಂಜೇಶ್ವರ ತಾಲೂಕು ವರ್ಕಾಡಿ ಗ್ರಾಮದ ಸಂತೋಷ್ ಫ್ರೆಂಡ್ಸ್ ಕ್ಲಬ್ ಲೈಬ್ರರಿ ಬೊಕ್ಕ ಪ್ರೀತಿ ಮಹಿಳಾ ಸಮಾಜ ಪಾವಳಂಜತ ಒಟ್ಟು ಸಿರಿಗೆಡ 33ನೇ ವರ್ಷದ ಮಸರು ಕುಡಿಕೆ ಉಚ್ಚಯ 2025 நடத்தಂಡ. ನಾಟಕ ಬೊಕ್ಕ ಸಿನಿಮಾ ರಂಗದ ಪುದರ್ ಪೊಯಿ ಕಲಾವಿದರ ತುಳುನಾಡ ಮಾಣಿಕ್ಯ ಅರವಿಂದ ಬೋಳಾರ ಕಾರ್ಯಕ್ರಮ ಉದಿಪನ ಮಲ್ತೆರ. ಲೈಬ್ರರಿ ಗುರ್ಕಾರ್ಯರು ಬಾಲಕೃಷ್ಣ ಶೆಟ್ಟಿ ಪಾವಳ ಗುತ್ತು ಗುರ್ಕಾರ್ಮ ವಹಿಸ್ತಿದ್ದರ. ಜನಪದ ಸಂಶೋಧನಾ ವಿದ್ಯಾರ್ಥಿ ವಿಜೇತಿ ಎಂ ಶೆಟ್ಟಿ ಮಂಜನಾಡಿ ತುಳುವೆರೆ ಅಟ್ಟಮಿ ಬಗೆಟ್ಟು ಉಪನ್ಯಾಸ ಕೊರಿಯರ. ಅಕ್ಷರ ಸಂತ ಪದ್ಮಶ್ರೀ ಪ್ರಶಸ್ತಿ ಪಡೆದಿನ ಹರೇಕಳ ಹಾಜಬೆರೆಗ ಸಮ್ಮಾನದ ಮರ್ಯಾದೆ ಮಲ್ತೆರ. ರಾಧಾಕೃಷ್ಣ ರೈ ಉಮಿಯ, ವಿ.ಕೆ. ಉಮೇಶ್ ಕುಡುಪು, ಶ್ರೀಮತಿ ಭಾರತಿ ಸುಳ್ಯಮೆ, ಅಬುಬಕರ್ ಸಿದ್ದಿಕಿ ಪಾಡಿ, ಶ್ರೀಮತಿ ಕಮಲಾಕ್ಷಿ, ಶ್ರೀಮತಿ ಪ್ರಭಾವತಿ ಪಾವಳಗುತ್ತು ಬಿನ್ನೆರಾದಿತ್ತರ. ಸಂತೋಷ್ ಫ್ರೆಂಡ್ಸ್ ಕ್ಲಬ್ ಗುರುಕಾರ್ಯರು ಕಿಶೋರ್ ಕುಮಾರ್ ಪಾವಳ, ವಿಜಯ್ ಕುಮಾರ್ ಪಾವಳ ಬೊಕ್ಕ ಪದಾಧಿಕಾರುಲು ಈ ಪೊರ್ತುಡಿತ್ತರ. ಕಬಿ ನಾಟಕ ಕರ್ತಲು ಚೇತನ್ ವರ್ಕಾಡಿ ಕಾರ್ಯಕ್ರಮ ಸುಧಾರ್ತೆರ. ಇಡಿಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.